ಮಂಜೇಶ್ವರದ ನೆತ್ತಿಲ ಪದವು ಗೋವಿಂದ ಪೈ ರಸ್ತೆಯ ಮರುಡಾಮರೀಕರಣಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ 5 ಕೋಟಿ ರೂಪಾಯಿ ಮಂಜೂರುಗೊಂಡು ಕಾಮಗಾರಿ ನಡೆಸಲಾಗಿದೆ. ಆದರೆ ಇದೀಗ ಕಾಮಗಾರಿಯಲ್ಲಿ ಲೋಪದೋಷಗಳು ಕಂಡುಬಂದಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಈ ಮೊದಲು ರಸ್ತೆಯು 3 ಮೀಟರ್ 80 ಸೆಂಟಿಮೀಟರ್ ಅಗಲವಾಗಿತ್ತು. ಆದರೆ ನೂತನವಾಗಿ ನಿರ್ಮಾಣವಾಗುವ ರಸ್ತೆ 5 ಮೀಟರ್ 80 ಸೆಂಟಿಮೀಟರ್ ಇರಬೇಕೆಂಬುದು ಸ್ಥಳೀಯರ ಬೇಡಿಕೆಯಾಗಿತ್ತು. ಆದರೆ ಈಗಾಗಲೇ ಕಾಮಗಾರಿ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ರಸ್ತೆಯನ್ನು ಅಗಲ ಮಾಡುವ ಉದ್ದೇಶವೇ ಇಲ್ಲವೆಂಬುದಾಗಿ ಇಂಜಿನಿಯರ್ ಹೇಳಿದ್ದಾರೆನ್ನಲಾಗಿದೆ. ಇದೀಗ ಆರಂಭಗೊಂಡ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿಯ ಪ್ರದರ್ಶನವಾಗುತ್ತಿರುವುದಾಗಿಯೂ ಆರೋಪವಿದೆ. ಸ್ಥಳೀಯರ ಬೇಡಿಕೆಯಂತೆ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರು ರಸ್ತೆ ಕಾಮಗಾರಿ ನಡೆಸುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. അത് കൊടുക്കാനല്ല പ്രയാസമുണ്ട്. അതങ്ങനെ 1 crore അതിന്റെ ബില്ല് കൊടുക്കാൻ പറ്റില്ല. അപ്പോൾ റിയാസ് മിനിസ്റ്ററോട് പറഞ്ഞു എന്ത് വിധേനയും ഇതൊന്ന് പിന്നെ കുറച്ച് മിനിസ്റ്ററിൽ അങ്ങനെ ഫ്ലെക്സിബിൾ ആണ്, കുറച്ചൊന്നും കാര്യം ചെയ്യണം സാധിക്കണം എന്നുള്ള പറയുന്നൊരു മെന്റാലിറ്റി ഉള്ള ഒരാളാണ് അയാൾ. അപ്പം അതിന് വേണ്ടിയിട്ട് മാക്സിമം ശ്രമിച്ചുകൊണ്ടുണ്ട്. നാളെയും തിങ്കളാഴ്ച വന്ന് വൈകുന്നേരം പോകുന്നു, ചൊവ്വാഴ്ച മന്ത്രിനെ കാണും. അത് കിട്ടിയെങ്കിൽ നമുക്കൊരു ഏകദേശം പ്രശ്നം തീരും. അപ്പം ഞാനിങ്ങനെ പറയുന്ന ചർച്ചയും കാര്യം നടത്തുമ്പോൾ കൃത്യമായി ബോധ്യപ്പെടേണ്ട ഒരു കാര്യം എന്ന് പറയുന്നത് ഈ ഫണ്ട് ഇപ്പം നമുക്ക് ഭാരതം രീതിയിൽ കിട്ടിയൊരു ഫണ്ടല്ല. MLA സജസ്റ്റ് ചെയ്ത എൻ്റെ ഫണ്ടാണ് നമ്പർ 1 അറിയേണ്ടത്. ഫണ്ടുകൾ ഒരു കോൺസ്റ്റിറ്റ്യുവൻസിയിലേക്ക് ഏതെല്ലാം വരും. KDP വരുന്നുണ്ട്, സെൻട്രൽ ഫണ്ട് വരും, പല രീതിയിലും. ഇപ്പം നമ്മളൊരു മലയോര 200-250 കോടിൻ്റെ കിബിൻ്റെ വരുന്നത്. അങ്ങനെയുള്ള ഒരു കാലം ഉണ്ടായി. കിബിയിൽ 100 കോടി 150 കോടി 200 കോടി. നമ്മളിപ്പോൾ മലയോര നിങ്ങൾക്ക് അറിയാം, മലയോര കിടച്ചിട്ടുണ്ട് നിങ്ങൾക്ക് അപ്പുറത്ത് പോകും. മലയോര അത് പൂർത്തിയായിട്ടുണ്ട്. ಅದು വരുന്നത് 150 ಕೋಟಿ. ಇಪ್ಪ ಮಂಜೇಶ್ವರ ಮಂಡಲದಲ್ಲಿ 5 ವರ್ಗ ನಡೆಯುತ್ತೆ. ಸ್ಥಳೀಯರು ಈಗಾಗಲೇ ಈ ಬಗ್ಗೆ ಮುಖ್ಯಮಂತ್ರಿ, ಸಾರಿಗೆ ಸಚಿವ, ಜಿಲ್ಲಾಧಿಕಾರಿ, ಲೋಕೋಪಯೋಗಿ ಇಲಾಖೆಗೆ ಮನವಿಯನ್ನು ನೀಡಿದ್ದಾರೆ. ಸಂಬಂಧಪಟ್ಟವರು ಕೂಡಲೇ ಕಳಪೆ ಕಾಮಗಾರಿಯನ್ನು ಕೊನೆಗೊಳಿಸಿ ರಸ್ತೆಯನ್ನು ಅಗಲ ಮಾಡಿ ನಿರ್ಮಿಸಲು ಮುಂದಾಗಬೇಕಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕಾಮಗಾರಿ ತಡೆದು ಪ್ರತಿಭಟಿಸಲಿರುವುದಾಗಿ ಸ್ಥಳೀಯರು ಎಚ್ಚರಿಸಿದ್ದಾರೆ. ರೆಹಮಾನ್, V4 ನ್ಯೂಸ್, ಮಂಜೇಶ್ವರ. ಫರ್ನಿಚರ್ ಲೋಕದಲ್ಲಿ ವಿಸ್ಮಯ ಮೂಡಿಸಿದ ತಮಾಮ್ ಫರ್ನಿಚರ್ ವರ್ಲ್ಡ್. ಉತ್ತಮ ಗುಣಮಟ್ಟದ ಅಪೂರ್ವ ಸಂಗ್ರಹಗಳ ಫರ್ನಿಚರ್ಗಳ ಮಳಿಗೆ. ಮನೆ ಕಚೇರಿಗಳಿಗೆ ಬೇಕಾದ ಎಲ್ಲಾ ಮಾದರಿಯ ಫರ್ನಿಚರ್ಗಳು ಇಲ್ಲಿ ಲಭ್ಯ. ಕೈಗೆಟಕುವ ದರದಲ್ಲಿ ಗ್ರಾಹಕರಿಗೆ ಸಿಗಲಿದೆ ವಿಶಿಷ್ಟ ವಿನ್ಯಾಸದ ಫರ್ನಿಚರ್ ಐಟಂ. ಉಪ್ಪಳ, ಬಂದ್ಯೋಡ್, ಉದ್ಯಾವರದಲ್ಲಿ ಕಾರ್ಯಾಚರಿಸುತ್ತಿರುವ ತಮಾಮ್ ಫರ್ನಿಚರ್. ಸಂಪರ್ಕಿಸಿ